ಪುತ್ತೂರು ನಾಗರಿಕರ ಬಹುನಿರೀಕ್ಷಿತ ಎಪಿಎಂಸಿ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಅವರು ಅಂಡರ್ ಪಾಸ್ ಕಾಮಗಾರಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದರು. ಸುಮಾರು 13.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಯಲಿದ್ದು, ರೈಲ್ವೆ ಇಲಾಖೆ ಈ ಕಾಮಗಾರಿಯನ್ನು ನಿರ್ವಹಿಸಲಿದ್ದು, ರಾಜ್ಯ ಸರ್ಕಾರ ಕಾಮಗಾರಿಯ ಅರ್ಧ ಅನುದಾನವನ್ನು ನೀಡಲಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿವಿ ಸದಾನಂದ ಗೌಡ ಅವರು, ಎಪಿಎಂಸಿ ರೈಲ್ವೆ ಅಂಡರ್ ಪಾಸ್ ನಿರ್ಮಿಸುವ ಕನಸನ್ನು ಶಾಸಕರಾಗಿರುವ ಸಂದರ್ಭದಲ್ಲಿ ಕಾಣಲಾಗಿತ್ತು. ಇದೀಗ ಈ ಕಾಮಗಾರಿಗೆ ಚಾಲನೆ ನೀಡುವ ದಿನ ಬಂದಿರುವುದು ಸಂತಸ ತಂದಿದೆ ಎಂದ ಅವರು, ಈ ಕಾಮಗಾರಿ ನಡೆಸಲು ಸಂಸದ ನಳಿನ್ ಕುಮಾರ್ ಕಟೀಲ್ ಜೊತೆ ಹಲವು ಬಾರಿ ಕೇಂದ್ರ ರೈಲ್ವೆ ಸಚಿವರನ್ನ ಭೇಟಿ ಮಾಡಿದ್ದು, ಕೊನೆಗೂ ಈ ಕಾಮಗಾರಿಗೆ ಸುದಿನ ಮೂಡಿ ಬಂದಿದೆ ಎಂದು ಹೇಳಿದರು. ಅಡಿಕೆ ಬೆಳೆಗಾರರು ಒಂದು ಕಾಲದಲ್ಲಿ ಸಾಲಕ್ಕೆ ಸಿಲುಕಿ ಆತ್ಮಹತ್ಯೆಯ ಹಾದಿ ಹಿಡಿಯುವ ಸಂದರ್ಭದಲ್ಲಿ ಅಡಿಕೆಗೆ ಬೆಂಬಲ ಬೆಲೆಗಾಗಿ ಹೋರಾಟ ಮಾಡುವ ಮೂಲಕ ಅಡಿಕೆ ಬೆಳೆಗಾರರಿಗೆ ನೆಮ್ಮದಿಯ ಬದುಕು ಸಾಗಿಸುವಂತೆ ಮಾಡಲಾಗಿದೆ. ಪುತ್ತೂರಿನ ಜನತೆಗೆ ಶಾಶ್ವತ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಎನ್ನುವ ನೆಮ್ಮದಿ ಇದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. 25 ಕೋಟಿ ಅದಕ್ಕೆ ತೆಗೆದಿಟ್ಟು ಇವತ್ತು ಪಶುವೈದ್ಯಕೀಯ ಕಾಲೇಜ್ ನಮ್ಮ ಪಕ್ಕದಲ್ಲಿ ಆಗಿದೆ. ಇದು ನಮ್ಮ ಕನಸಾಗಿತ್ತು. ನಾನು ನಿಮಗೆ ಇನ್ನೊಂದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಅಂಡರ್ ಪಾಸ್ ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭ, ಇನ್ನೂ ಒಂದು ಕೆಲಸ ನಮ್ಮದು ಉಳಿದಿದೆ. ನಾವು ಖಂಡಿತ ನಾನು ನಳಿನ್ ಕುಮಾರರು ಮಟ್ಟಂದೂರು ಅದನ್ನು ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನದಲ್ಲಿದ್ದೇವೆ. ಈ ಅಂಡರ್ ಪಾಸ್ ಇದಾಗಬೇಕು ಅಂತ ಹೇಳುವಂಥದ್ದು 2011ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆಗ ಫ್ಲೈಓವರ್ ಮಾಡಿ ಮೇಲಿಂದ ಮಾಡುವಂಥದ್ದು ಅಂತ ಹೇಳಿ ಮಾಡಿ 25 ಕೋಟಿಗಳನ್ನು ಅದಕ್ಕೆ ನಾವು ಸೆಪರೇಟ್ ಪ್ರೊವಿಷನ್ ಮಾಡಿದ್ದೆವು. ಆಮೇಲೆ ತಜ್ಞರ ವರದಿಯೆಲ್ಲ ಕೊಟ್ಟ ಮೇಲೆ ಅದು ಮಾಡಲಿಕ್ಕೆ ಆಗೋದಿಲ್ಲ, ಅಂಡರ್ ಪಾಸೇ ಆಗಬೇಕು ಅಂತ ಹೇಳುವಂಥದ್ದು. ರೈಲ್ವೆ ಮಂತ್ರಿ ಆಗುವಂಥ ಅದು ಮತ್ತೆ ನೆನೆಗುದಿಗೆ ಬೀಳುವಂಥ ಪ್ರಶ್ನೆ ಆಯಿತು. ಇವತ್ತು ನಾನು ಬೆಳಿಗ್ಗೆ ಇಲ್ಲಿ ರೈಲ್ವೆ ಅಧಿಕಾರಿಗಳಿದ್ದಾರೆ. ನಾನು ಇವತ್ತು ಬೆಳಿಗ್ಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿಗಳ ಜೊತೆ ಮಾತಾಡಿದ್ದೀನಿ. ನಾನಿವತ್ತು ಶ್ರೀಧರ್ ಮೂರ್ತಿ ನಮ್ಮ ರೈಲ್ವೆ ಇಲಾಖೆಯ ಈ ಎಲ್ಲವನ್ನು ಮಾಡುವಂಥ ಅಧಿಕಾರಿಗಳ ಜೊತೆ ಇವತ್ತು ಬೆಳಿಗ್ಗೆ ನಾನು ಮಾತಾಡಿದ್ದೀನಿ. ಜಪಾನ್ನ ಜೈಕೋ ಸಂಸ್ಥೆಯ ಜೊತೆ ನಾವೊಂದು ಒಪ್ಪಂದಗಳನ್ನು ಮಾಡಿಕೊಂಡು ಆ ಸಂದರ್ಭದಲ್ಲಿ DPR ಮಾಡಲಿಕ್ಕೆ ಅದಕ್ಕೆ ಪ್ರೊವಿಷನ್ ಕೂಡ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಮೊನ್ನೆ ನಾವು ನಿತಿನ್ ಗಡ್ಕರಿಯಲ್ಲಿ ಮಾತಾಡಿದ್ದೇವೆ. ಇದನ್ನು ಟೇಕಪ್ ಮಾಡಲೇಬೇಕು. 12,000 ಕೋಟಿ ಅಲ್ಲ, 13,000 ಕೋಟಿ ಆದರೂ ಪರವಾಗಿಲ್ಲ. ಇದು ನಮ್ಮ ಒಂದು ಕನಸು. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸುರಂಗ ಮಾರ್ಗ ಶಿರಾಡ್ ಘಾಟ್ನಲ್ಲಿ ಆಗಲೇಬೇಕು. ಅದು 4 ಲೇನ್ 6 ಲೇನ್ ಅದು ಯಾವುದೇ ಮೇಲೆ ಆಗಲಿ ಕೆಳಗಿಂದ ಆಗಬೇಕು ಅಂತ ಹೇಳುವಂಥದ್ದು, ಇದು ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಇದರ ಹಿಂದೆ ನಾವಿದ್ದೇವೆ. ಮೊನ್ನೆ ಕೂಡ ನಿತಿನ್ ಗಡ್ಕರಿ ಅವರ ಜೊತೆ ಮಾತಾಡುವಂಥ ಕೆಲಸ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವರಾದ ಎಸ್ ಅಂಗಾರ, ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ಸಂಜೀವ ಮಠಂದೂರು, ಪ್ರತಾಪ್ ಸಿಂಹನಾಯ್ಕ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.